ಕಳೆದ ಕೆಲವೊಂದು ದಿನಗಳಿಂದ ಕರಾವಳಿ ಭಾಗದಲ್ಲಿ ಮಳೆಯ ಜೊತೆ ಬಿಸಿಲಿನ ತೀವ್ರತೆ ಕೂಡ ಹೆಚ್ಚಾಗ್ತಾ ಇದೆ. ಇದು ಮನುಷ್ಯರಿಗೆ ಮಾತ್ರವಲ್ಲ, ಪ್ರಾಣಿಗಳಿಗೂ ಕೂಡ ಸಮಸ್ಯೆಯನ್ನು ತಂದೊಡ್ಡಿದೆ. ಬೀದಿಗಳಲ್ಲಿ ಸುತ್ತಾಡುವ ಹಲವು ಪ್ರಾಣಿಗಳು ಸೆಕೆಯಿಂದ ಬಸವಳಿತಾ ಇದೆ. ಗರಿಷ್ಠ ಉಷ್ಣಾಂಶ ಏರಿಕೆಯಿಂದಾಗಿ ಪ್ರಾಣಿಗಳ ದೇಹದಲ್ಲೂ ಕೂಡ ನೀರಿನ ಅಂಶ ಕಡಿಮೆಯಾಗಿ ನಿರ್ಜಲೀಕರಣ ಉಂಟಾಗ್ತಾ ಇದೆ. ಇದರಿಂದಾಗಿ ರಸ್ತೆ ಬದಿಗಳಲ್ಲಿ ಪ್ರಾಣಿ ಪಕ್ಷಿಗಳು ಅಸ್ವಸ್ಥವಾಗಿರುವಂಥದ್ದು ಕಂಡು ಬರ್ತಾ ಇದೆ. ಬೀಡಾಡಿ ದನಗಳು, ಬೀದಿ ನಾಯಿಗಳು, ಪಾರಿವಾಳಗಳು ಸಹಿತ ಇತರೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಹೆಚ್ಚಿನ ಸಮಸ್ಯೆ ಆಗ್ತಾ ಇದೆ. ಬಿಸಿಲು, ಸೆಕೆಯ ಪೆಟ್ಟು ಬೀದಿ ನಾಯಿಗಳ ಮೇಲೆ ವಿಪರೀತ ಪರಿಣಾಮವನ್ನು ಬೀರ್ತಾ ಇದೆ. ಕಳೆದ ಕೆಲವು ವಾರಗಳಿಂದ ಶ್ವಾನಗಳು ಹೀಟ್ ಸ್ಟ್ರೋಕಿಗೆ ಒಳಗಾಗ್ತಾ ಇದೆ. ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಶ್ವಾನಗಳಿಗೆ ಹರಡುವಂತಹ ಒಂದು ಮೆದುಳು ಜ್ವರ ಈ ಬಾರಿ ಮೇ ತಿಂಗಳಲ್ಲೂ ಕೂಡ ಅದು ಏರಿಕೆಯಾಗಿದೆ. ಅಂದರೆ ನಾವು ಅಂಕಿಅಂಶವನ್ನು ಗಮನಿಸಿದಾಗ ಮಂಗಳೂರು ನಗರ ಮತ್ತು ಗ್ರಾಮಾಂತರ ಭಾಗದ ಅನೇಕ ಶ್ವಾನಗಳು ಈ ಕಾಯಿಲೆಗೆ ತುತ್ತಾಗ್ತಾ ಇದೆ. ಬೀದಿ ನಾಯಿಗಳು ಸೇರಿದಂತೆ ಮನೆಗಳಲ್ಲಿನ ಸಾಕು ನಾಯಿಗಳಲ್ಲೂ ಕೂಡ ಈ ಒಂದು ಕಾಯಿಲೆ ಹೆಚ್ಚಾಗಿ ಕಂಡುಬರ್ತಾ ಇದೆ. ಅಂದರೆ ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಕೂಡ ಈ ಒಂದು ಬಿಸಿಲಿನ ಹೊಡೆತ ದೊಡ್ಡ ಪೆಟ್ಟು ಕೊಟ್ಟಿದೆ. ಯಾಕೆಂದರೆ ಬದುಕೋದೇ ಒಂಥರ ಕಷ್ಟ ಸಾಧ್ಯ ಅನ್ನುವ ರೀತಿಯಲ್ಲಿ ಈಗ 1-2 ಮಳೆ ಬಿದ್ದ ಕಾರಣ ಸ್ವಲ್ಪ ಒಂದು 5% ಅಂತ ಹೇಳ್ಬೋದು. ಅದು ಇನ್ನೂ ಕೂಡ ಸಾಕಾಗಿಲ್ಲ. ಯಾಕೆಂದರೆ ಅಷ್ಟು ಒಂದು ಕಾವು ಏರಿಕೆಯಾಗಿತ್ತು. ಇನ್ನೂ ಕೂಡ ಒಂದು ಕಂಟಿನ್ಯೂಸ್ ಆಗಿ 1 ವಾರ ಮಳೆ ಬಿದ್ದರೆ ಮಾತ್ರ ಆ ಒಂದು ಬಿಸಿಲಿನ ಹೊಡೆತದಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ. ಯಾಕೆಂದರೆ ಈಗ ರಾತ್ರಿ ಮಳೆ ಸುರಿದರೆ ಮತ್ತೆ ಹಗಲಿನಲ್ಲಿ ಯಥಾಸ್ಥಿತಿ ಅದೇ ಒಂದು ಬಿಸಿಲಿರುತ್ತೆ ಮತ್ತು ಬಿಸಿಲಿನ ಕಾವು ಕೂಡ ಹೆಚ್ಚಾಗಿದೆ. ಹಾಗಾಗಿ ಈ ತಿಂಗಳ ಏಪ್ರಿಲ್ ಮತ್ತು ಮೇನ ಸೆಕೆ ಇತ್ತು. ಸೊ ಇದು ಕೇವಲ ಮಂಗಳೂರಿನ ಜನರಿಗೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಕೂಡ ದೊಡ್ಡ ಮಟ್ಟದ ಹೊಡೆತ ಕೊಟ್ಟಿದೆ. ಬಹುಶಃ ನಾವು ಗಮನಿಸಿದಾಗೆ ಪ್ರತಿ ವರ್ಷದಿಂದ ಕೂಡ ನಮ್ಮ ಹೀಟ್ ಜಾಸ್ತಿ ಆಗ್ತಾ ಇದೆ, ಉಷ್ಣಾಂಶ ಹೆಚ್ಚಾಗ್ತಾ ಇದೆ. ಇದು ಕಳೆದ ವರ್ಷ ಕಂಪೇರ್ ಮಾಡಿದರೆ ಈ ವರ್ಷ ಇನ್ನೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಇನ್ನು ನೆಕ್ಸ್ಟ್ ಇಯರ್ ಇದು ಇನ್ನೂ ಮತ್ತೆ ಹೆಚ್ಚಾಗೋದು ಅಲ್ಲದೆ ಕಮ್ಮಿ ಆಗುವ ಸಾಧ್ಯತೆಗಳು ತೀರಾ ಕಡಿಮೆ. ಸೊ ಹಾಗಾಗಿ ಇಲ್ಲಿ ಬದುಕುವಂಥದ್ದು ಏನಿದೆ ಈ 2-3 ತಿಂಗಳ ಅವಧಿ, ಮಾರ್ಚ್, ಏಪ್ರಿಲ್, ಮೇ, ಒಂಥರ ಇಲ್ಲಿ ಎಲ್ಲವೂ ಚೆನ್ನಾಗಿದ್ದರೂ ಕೂಡ ಇಲ್ಲಿನ ಬಿಸಿಲು ಮತ್ತು ಬಿಸಿಲಿನ ಕಾವು ಖಂಡಿತವಾಗ್ಲೂ ಹಲವಾರು ಜನರಿಗೆ ಸಮಸ್ಯೆಯನ್ನು, ಮನುಷ್ಯರಿಗೆ ಮಾತ್ರ ಅಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಒಡ್ತಾ ಇದೆ.